ಎಸ್, ಸಾಮಾನ್ಯವಾಗಿ ನಾವು ಮಧ್ಯಾಹ್ನದ ಹೊತ್ತಿಗೆ ಬೆಳಗ್ಗಿನ ಹೆಲ್ತ್ ಬುಲೆಟಿನ್ ಏನು ರಾಜ್ಯ ಸರ್ಕಾರದಿಂದ ರಿಲೀಸ್ ಆಗ್ತಾ ಇತ್ತು ಆ ಒಂದು ವಿಚಾರವನ್ನ ನಿಮ್ಮ ಮುಂದೆ ಮೊದಲಿಗೆ ಇಡ್ತಾ ಇದ್ವಿ. ಆದರೆ ಇವತ್ತಿನಿಂದ ರಾಜ್ಯ ಆರೋಗ್ಯ ಇಲಾಖೆ ಬದಲಾವಣೆಯನ್ನು ಮಾಡಿಕೊಂಡಿದೆ. ದಿನಕ್ಕೆ ಒಂದೇ ಬಾರಿ ನಾವು ಹೆಲ್ತ್ ಬುಲೆಟಿನ್ ಅನ್ನು ರಿಲೀಸ್ ಮಾಡುವಂಥದ್ದು, ಅಂದರೆ ಸಂಜೆಯ ವೇಳೆಗೆ ಇಡೀ ದಿನದ ಒಟ್ಟು ಪ್ರಕರಣಗಳ ವಿವರವನ್ನು ನಾವು ಕೊಡ್ತೇವೆ ಎನ್ನುವಂತಹ ಮಾತುಗಳನ್ನು ಈಗ ರಾಜ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಕೊಟ್ಟಿರುವಂಥದ್ದು. ಅದರ ಪ್ರಕಾರ ಮಧ್ಯಾಹ್ನ ಯಾವುದೇ ರೀತಿಯ ಹೆಲ್ತ್ ಬುಲೆಟಿನ್ ಬಹಿರಂಗ ಆಗಿಲ್ಲ. ಆದರೆ ಅದರ ನಡುವೆ ಬಂದಿರುವಂತಹ ಒಂದು ವಿಚಾರ ಅಂತ ಹೇಳಿದ್ರೆ, ರವಿವಾರ ಏನು ಸಂಪೂರ್ಣವಾದ ಲಾಕ್ಡೌನ್ ಅನ್ನ ಈ ಹಿಂದೆ ರಾಜ್ಯ ಸರ್ಕಾರ ಘೋಷಣೆಯನ್ನ ಮಾಡಿತ್ತು. ಮುಖ್ಯಮಂತ್ರಿ ಯಡಿಯೂರಪ್ಪನವರು ಭಾನುವಾರ ಸಂಪೂರ್ಣವಾಗಿ ಬೆಳಗ್ಗಿನ ವೇಳೆ ಲಾಕ್ಡೌನ್ ಇರುತ್ತೆ ಎನ್ನುವಂತಹ ಆದೇಶವನ್ನು ಕೊಟ್ಟಿದ್ರು. ಆ ಒಂದು ವಿಚಾರ ನಾಳೆ ಇರೋದಿಲ್ಲ ಎನ್ನುವಂತಹ ವಿಚಾರವನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅಂದರೆ ರಾಜ್ಯದಲ್ಲಿ ಈ ರವಿವಾರ ಅಂದರೆ ನಾಳೆ ಮೇ 31ರಂದು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ಈ ಹಿಂದಿನ ಭಾನುವಾರ ಇದ್ದಂತಹ ಲಾಕ್ಡೌನ್ ಇರೋದಿಲ್ಲ. ಎಲ್ಲ ರೀತಿಯ ವಿನಾಯಿತಿಗಳು ಸಿಗುತ್ತೆ, ಜನರು ಓಡಾಟವನ್ನು ಮಾಡಬಹುದು, ಯಾವುದೇ ರೀತಿಯ ನಿರ್ಬಂಧಗಳು ಇರೋದಿಲ್ಲ ಎನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆ ಪತ್ರಿಕಾ ಪ್ರಕಟಣೆಯ ಮೂಲಕ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ಈ ರವಿವಾರ ಅಂದರೆ ನಾಳೆ ಸಂಪೂರ್ಣ ಲಾಕ್ಡೌನ್ ಇರೋದಿಲ್ಲ ಎನ್ನುವಂತಹ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿರುವಂತಹ ಸಿಎಂ ಸಾರ್ವಜನಿಕರ ಬೇಡಿಕೆಯ ಹಿನ್ನೆಲೆಯಲ್ಲಿ ಹಾಗೂ ರಾಜ್ಯದ ಜನತೆಯ ಹಿತದೃಷ್ಟಿಯಿಂದ ಈ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದೇವೆ ಎನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ರವಿವಾರ ಈ ಹಿಂದೆ ವಾರದ ದಿನಗಳಲ್ಲಿ ಯಾವ ರೀತಿಯ ದೈನಂದಿನ ಚಟುವಟಿಕೆಗಳು ನಡೀತಾ ಇದ್ವೋ ಅದೇ ರೀತಿಯ ಚಟುವಟಿಕೆಗಳು ನಾಳೆ ಬೆಳಗ್ಗಿನ ವೇಳೆಗೂ ಕೂಡ ನಡೆಯುತ್ತೆ. ಆದರೆ ರಾತ್ರಿಯ ಲಾಕ್ಡೌನ್ ಏನಿದೆ, ಸಂಜೆ 7 ಗಂಟೆಯಿಂದ ಬೆಳಗ್ಗೆ 7 ಗಂಟೆಯ ತನಕದ ನಾರ್ಮಲ್ ಆಗಿ ಈಗಿನ ದಿನಗಳಲ್ಲೂ ಕೂಡ ನಾವು ಗಮನಿಸುವಂತಹ ಲಾಕ್ಡೌನ್ ಏನಿದೆ ಅದು ಜಾರಿಯಲ್ಲಿರುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅದನ್ನು ಹೊರತುಪಡಿಸಿ ನಾಳೆ ಬೆಳಗ್ಗಿನ ವೇಳೆ ಯಾವುದೇ ರೀತಿಯಲ್ಲಿ ಲಾಕ್ಡೌನ್ ಇರೋದಿಲ್ಲ, ಅಡೆತಡೆಗಳು ಇರೋದಿಲ್ಲ, ಎಲ್ಲ ರೀತಿಯ ದೈನಂದಿನ ಚಟುವಟಿಕೆಗಳನ್ನು ಯಥಾ ಪ್ರಕಾರ ನಡೆಸಿಕೊಂಡು ಹೋಗಬಹುದು ಎನ್ನುವಂತಹ ಸೂಚನೆ ಸರ್ಕಾರದಿಂದ ಲಭಿಸಿದೆ. ಕೊರೋನಾ ವೈರಸ್ ಸಾಂಕ್ರಾಮಿಕ ಹರಡುವಿಕೆಯನ್ನು ತಡೆಯುವಂತಹ ಉದ್ದೇಶದಿಂದ ದೇಶದಾದ್ಯಂತ ಈಗ 4ನೇ ಹಂತದ ಲಾಕ್ಡೌನ್ ಜಾರಿಯಲ್ಲಿದೆ. ಮೇ 31ರವರೆಗೂ ಕೂಡ ಲಾಕ್ಡೌನ್ 4 ಇರುತ್ತೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಈ ಸಂದರ್ಭದಲ್ಲಿ ಅನೇಕ ಚಟುವಟಿಕೆಗಳಿಗೆ ವಿನಾಯಿತಿ ಕೂಡ ಲಭಿಸಿದೆ. ಆದರೆ ರವಿವಾರ ಮಾತ್ರ ಸಂಪೂರ್ಣ ಲಾಕ್ಡೌನ್ ಇರಬೇಕು, ಅಗತ್ಯ ಸೇವೆ ಹೊರತುಪಡಿಸಿ ಯಾವುದೇ ರೀತಿಯ ಚಟುವಟಿಕೆಯನ್ನು ನಡೆಸಬಾರದು ಅಂತ ರಾಜ್ಯ ಸರ್ಕಾರ ಈ ಹಿಂದೆ ಆದೇಶವನ್ನು ಹೊರಡಿಸಿತ್ತು. ಅದರಂತೆ ಕಳೆದ ರವಿವಾರ ಅಂದರೆ ಇದೇ ಮೇ 24ರಂದು ಇಡೀ ರಾಜ್ಯ ಸಂಪೂರ್ಣವಾಗಿ ಲಾಕ್ಡೌನ್ ಆಗಿತ್ತು ಅನ್ನುವಂಥದ್ದನ್ನು ನಾವು ನೋಡಿದ್ದೀವಿ. ಆದರೆ ನಾಳೆ ಯಾವುದೇ ರೀತಿಯ ಲಾಕ್ಡೌನ್ ಇರೋದಿಲ್ಲ. ಎಲ್ಲ ರೀತಿಯ ವಿನಾಯಿತಿಗಳು ಅಂದರೆ ಈ ಹಿಂದೆ ವಾರದ ದಿನಗಳಲ್ಲಿ ಯಾವ ರೀತಿಯ ಚಟುವಟಿಕೆಗಳು ನಡೀತಾ ಇದ್ವೋ ಅದೆಲ್ಲವೂ ಕೂಡ ಯಥಾ ಪ್ರಕಾರ ನಾಳೆಯೂ ಕೂಡ ಹಗಲಿನ ವೇಳೆ ಇರುತ್ತೆ ಅನ್ನುವಂಥ ವಿಚಾರವನ್ನು ಮುಖ್ಯಮಂತ್ರಿಗಳು ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿದ್ದಾರೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ನಾಳೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ಯಾವುದೇ ರೀತಿಯ ಲಾಕ್ಡೌನ್ ಇರೋದಿಲ್ಲ. ಈ ಹಿಂದೆ ಇದ್ದಂತಹ ಕರ್ಫ್ಯೂನಿಂದ ವಿನಾಯಿತಿಯನ್ನು ಕೊಡಲಾಗಿದೆ, ಭಾನುವಾರದ ಕರ್ಫ್ಯೂನಿಂದ ವಿನಾಯಿತಿಯನ್ನು ಕೊಡಲಾಗಿದೆ ಎನ್ನುವಂತಹ ಮಾಹಿತಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿ ರೂಪಾ ಅವರು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡಬಹುದು. ಆದರೆ ಮುಖ್ಯಮಂತ್ರಿಗಳು ಇಲ್ಲಿ ಮತ್ತೊಂದು ವಿಚಾರವನ್ನು ಅತ್ಯಂತ ಸ್ಪಷ್ಟಪಡಿಸಿದ್ದಾರೆ. ಈ ಒಂದು ವಿನಾಯಿತಿ ಸದ್ಯಕ್ಕೀಗ ನಾಳೆಗೆ ವಿಚಾರಕ್ಕೆ ಮಾತ್ರ. ಮುಂದೆ ಕೇಂದ್ರ ಸರ್ಕಾರ ಏನು ಹೊಸದಾಗಿ ಮಾರ್ಗಸೂಚಿಯನ್ನು ಬಿಡುಗಡೆಗೊಳಿಸುತ್ತೆ, ಏನು ಹೊಸದಾಗಿ ನಿಯಮಗಳನ್ನು ಘೋಷಣೆ ಮಾಡುತ್ತೆ, ಅದರ ಪ್ರಕಾರ ಅದನ್ನು ಪರಿಶೀಲನೆ ಮಾಡಿಕೊಂಡು ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತೇವೆ ಎನ್ನುವಂತಹ ಮಾತುಗಳನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಮಗೆಲ್ಲ ತಿಳಿದಿರೋ ಹಾಗೆ ಹಿಂದಿನ ಆದೇಶದಲ್ಲಿ ಪ್ರತಿ ಭಾನುವಾರ ಲಾಕ್ಡೌನ್ ಏನಿತ್ತು ಅದು ನಾಳೆ 31/5/2020 ಭಾನುವಾರ ಮಾತ್ರ ಬೆಳಗ್ಗೆ 7ರಿಂದ ಸಂಜೆ 7ರವರೆಗೂ ಏನು ಕರ್ಫ್ಯೂ ಇತ್ತು ಅದರಿಂದ ಸರ್ಕಾರ ವಿನಾಯಿತಿ ಕೊಟ್ಟಿದೆ. ಆದರೆ ಸಂಜೆ 7ರಿಂದ ಬೆಳಗ್ಗೆ 7 ಗಂಟೆವರೆಗೂ ಏನು ನಿಷೇಧ ಇತ್ತು ಅದು ಮುಂದುವರಿಯುತ್ತದೆ ಅಂತ ಈ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ.